ಸೊ ವೆಲ್ಕಮ್ ಬ್ಯಾಕ್. ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂತದ್ದು. ಸೊ ಇಲ್ಲಿ ತನಕ 9 ತಿಂಗಳ ಯಶಸ್ವಿ ಡ್ರಾ ಆಯಿತು. ಅದಕ್ಕಿಂತ ಮುಂಚೆ ವಿಷನ್ ಇಂಡಿಯಾ ಸೀಸನ್ 1 ಕೂಡ ಯಶಸ್ವಿಯಾಗಿ ಮುಗ್ದಾಯಿತು. ಸೊ ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ ಡ್ರಾ ಇವತ್ತು ನಡೀತಾ ಇರುವಂತದ್ದು. ಸೊ ಇವತ್ತಿನ ಪ್ರೈಸಿಂಗ್ ಮೊದಲಾಗಿ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇವತ್ತಿನ ಬಂಪರ್ ಬಹುಮಾನದಲ್ಲಿ 7 ಜನರಿಗೆ 70,000 ಬೆಳೆ ಬಾಳುವಂತಹ ನೆಕ್ಲೆಸ್ ಅನ್ನು ಗೆಲ್ಲುವಂತಹ ಅವಕಾಶಗಳಿವೆ. ಇದರ ಜೊತೆಗೆ 10 ಜನರಿಗೆ ಹೋಂಡಾ HF 100 ಬೈಕ್ ಅನ್ನು ಗೆಲ್ಲುವಂತಹ ಅವಕಾಶ. ಇದಕ್ಕಿಂತ ಮುಂಚೆ ನಾವು ಯಾವತ್ತೂ ಹೇಳೋ ತರ ತಮ್ಮ ಪೇಮೆಂಟ್ ಅನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ಯಾವತ್ತೂ ಕೂಡ. ಅದೇ ತರ ಇವತ್ತು ಕೂಡ ನಾವು ಗಮನಿಸೋದಾದ್ರೆ ಯಾರೆಲ್ಲ ನಮ್ಮ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ತಮ್ಮ ಪೇಮೆಂಟ್ ಅನ್ನು ಮಾಡ್ಕೊಂಡಿದ್ದೀರಾ, ಸೊ ಅಂತವರಲ್ಲಿ 50 ಜನರಿಗೆ ಗೋಲ್ಡ್ ರಿಂಗ್ ಅನ್ನು ಗೆಲ್ಲುವಂತಹ ಅವಕಾಶಗಳಿದೆ. ಸೊ ಹೇಗೂ ಕೂಡ ಎಲ್ಲ ಬಹುಮಾನಗಳು ಏನೆಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇನ್ನು ವೇಟ್ ಮಾಡುವಂಥದ್ದು ಬೇಡ. ಸೊ ವೆರಿ ಕ್ವಿಕ್ ಆಗಿ ನೋಡೋದಾದ್ರೆ ಮುಂದುಗಡೆ ಎಂಟಿ ಬಾಕ್ಸ್ ಇದೆ. ಇದರಲ್ಲಿ ಯಾವುದೇ ಕಾಯಿನ್ಸ್ಗಳು ಇಲ್ಲ, ಇನ್ ಫಿಲ್ ಆಗಬೇಕಷ್ಟೇ. ಸೊ ನಾವು ಮೊದಲ ಟ್ರೇ ಹತ್ತ ಹೋಗುವಂತಹ ಸಮಯ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವತ್ತಿನ ಬಹುಮಾನದಲ್ಲೂ ಕೂಡ ಗಮನಿಸೋದಾದ್ರೆ 70,000 ಬೆಳೆ ಬಾಳುವಂತಹ 7 ಜನರಿಗೆ ನೆಕ್ಲೆಸ್ ಅನ್ನು ಗೆಲ್ಲುವಂಥ ಅವಕಾಶಗಳಿವೆ. ಆ್ಯಂಡ್ HF 100 ಬೈಕ್ ಗೆಲ್ಲುವಂಥ ಅವಕಾಶ 10 ಜನರಿಗೆ. ಸೊ ಈ ಎಲ್ಲ ಬಹುಮಾನಗಳಲ್ಲೂ ಕೂಡ ಸರ್ಕಾರಿ ಶುಲ್ಕ ಅನ್ನುವಂಥದ್ದು ಏನಿದೆ, ಟ್ಯಾಕ್ಸ್ಗಳೇನಿದೆ, ಅದನ್ನು ತಾವುಗಳೇ ಭರಿಸಬೇಕು ಅನ್ನುವಂಥದ್ದನ್ನು ಮೊದಲಾಗಿ ನಿಮಗೆ ಇನ್ಫಾರ್ಮ್ ಅನ್ನು ಮಾಡ್ತಾ ಸೊ ಮೊದಲ ಟ್ರೇ ಹತ್ತ ಹೋಗೋಣ. ಸೊ ಇವತ್ತಿನ ಮೊದಲ ಟ್ರೇಯನ್ನು ಗಮನಿಸೋದಾದ್ರೆ ಕೆ ಸೀರೀಸ್ನಿಂದ ಬರ್ತಾ ಇರುವಂತಹ ನಂಬರ್. ಸೊ ಇದು ವಿಷನ್ ಇಂಡಿಯಾ ಸೀಸನ್ 2 ಆಗಿರೋದ್ರಿಂದ ಇಲ್ಲಿ ನಂಬರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಸೀರೀಸ್ಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಟೋಟಲ್ ಆಗಿ 9 ಸೀರೀಸ್ಗಳನ್ನು ಒಳಗೊಂಡಿದೆ, ಎ ಇಂದ ಝೆಡ್ನ ಒಳಗಾಗಿರುವಂಥ ಕೆಲವೊಂದು ಆಲ್ಫಾಬೆಟಿಕ್ಸ್ ಅಲ್ಲಿ. ಸೊ ಅದರಲ್ಲಿ ಈಗ ನಾವು ನೋಡ್ತಾ ಇರುವಂಥದ್ದು ಕೆ ಸೀರೀಸ್ನಿಂದ ಬರ್ತಾ ಇರುವಂತಹ ನಂಬರ್. ಸೊ ಮೊದಲ ಟ್ರೇ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ಕೊಳ್ಳೋಣ. ತಮ್ಮ ನಂಬರನ್ನು ವೆರಿ ಕ್ವಿಕ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ನೇರ ಪ್ರಸಾರದ ಮುಖಾಂತರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವವರ ಗಮನಕ್ಕೆ ಮತ್ತೊಂದು ಬಾರಿ, ಆ್ಯಂಡ್ ಯಾವಾಗಲೂ ಹೇಳೋ ಥರ ತಮ್ಮ ವಿಡಿಯೋ ಕ್ಲಾರಿಟಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಅಂದರೆ 1080 HD ಫಾರ್ಮೆಟಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಸೊ ವಿಡಿಯೋವನ್ನು ರಿವೈಂಡ್ ಮಾಡ್ಕೊಂಡು ನೋಡುವಂಥ ಅವಕಾಶಗಳು ಕೂಡ ಇದೆ ತಮಗೆ. ಸೊ ಆ ಮುಖಾಂತರವೂ ಕೂಡ ಗಮನಿಸ್ಬೋದು. ಸೊ ಮೊದಲ ನಂಬರ್ ಆ್ಯಂಡ್ ಮೊದಲ ಟ್ರೇ ಈಗ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು. ಸೊ ಮೊದಲ ಟ್ರೇಯನ್ನು ಫೈನಲ್ ಬಾಕ್ಸಿಗೆ ಫಿಲ್ ಮಾಡೋಣ. ಈಗ ಮೊದಲ ಟ್ರೇ ಫೈನಲ್ ಬಾಕ್ಸಿಗೆ ಫಿಲ್ ಆಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಯಾರಿಗೆ ಲಕ್ಕಿ ಪರ್ಸನ್ಸ್ ಇದ್ದಾರೆ, ಸೊ ಅವರ ನಂಬರ್ಗಳು ಇನ್ನು ಕೆಲವೇ ಸಮಯದಲ್ಲಿ, ಕೆಲವು ಗಂಟೆಗಳ ಬಳಿಕ ರಿವೀಲ್ ಆಗುತ್ತೆ.
ಓಕೆ, ಸೊ ವೆಲ್ಕಮ್ ಬ್ಯಾಕ್. ಎಸ್, ಸೊ ಎಲ್ಲ ಕಾಯಿನ್ಗಳು ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಮಾಡ್ಕೊಂಡಿದ್ದೀರಾ, ನಿಗದಿತವಾಗಿ ಒಂದು ಡೇಟನ್ನು ಕೊಟ್ಟಿರ್ತೀವಿ. ಆ ಡೇಟಿಂದ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟನ್ನು ಮಾಡ್ಕೊಂಡಿರ್ತೀರಾ, ಸೊ ಅಂಥವರ ಕಾಯಿನ್ ಈಗ ಭದ್ರವಾಗಿ ಫೈನಲ್ ಬಾಕ್ಸನ್ನು ಫಿಲ್ ಆಗಿರುವಂಥದ್ದು. ಸೊ ನಾವು ಒನ್ಸ್ ಅಗೈನ್ ಇದನ್ನು ಶಫಲ್ ಮಾಡೋಣ. ಅದಾದ ಬಳಿಕ ಯಾರು 50 ಜನ ಇದ್ದಾರೆ, ಸೊ ಲಕ್ಕಿ ಪರ್ಸನನ್ನು ಚೂಸ್ ಮಾಡೋಣ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಎಲ್ಲ ಕಾಯಿನ್ಗಳು ಕೂಡ ಆಲ್ರೆಡಿ ಭದ್ರವಾಗಿದೆ. ಎಸ್, ಸೊ ಒನ್ಸ್ ಅಗೇನ್ ನಾವು ಏನೆಲ್ಲ ಬಹುಮಾನ ಇದೆ ಅನ್ನುವಂಥದ್ದನ್ನು ರಿವೀಲ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇವತ್ತಿನ ಬಂಪರ್ ಬಹುಮಾನ 70,000 ಮೌಲ್ಯದ ನೆಕ್ಲೆಸ್. ಸೊ 7 ಜನರಿಗೆ ಸಿಗುವಂಥದ್ದು. ಅದಾದ ಬಳಿಕ ಹೋಂಡಾ HF 100 ಬೈಕ್ 10 ಜನರಿಗೆ ಸಿಗುವಂಥದ್ದು. ಇದು ಬಂಪರ್ ಪ್ರೈಸ್. ಅದಕ್ಕಿಂತ ಮುಂಚೆ ನಾವು ಯಾರೆಲ್ಲ ಪೇಮೆಂಟ್ ಮುಂಚಿತವಾಗಿ ಮಾಡ್ಕೊಂಡಿರ್ತೀರಾ ಅಂಥವರಲ್ಲಿ 50 ಜನರಿಗೆ ಗೋಲ್ಡ್ ರಿಂಗನ್ನು ಗೆಲ್ಲುವಂಥ ಅವಕಾಶ. ಸೊ ಮೊದಲ ಲಕ್ಕಿ ಪರ್ಸನ್ ಯಾರು ಅಂತ ನೋಡುವಂತಹ ಸಮಯ. ಸೊ ಅದಕ್ಕೆ ನಮ್ಮ ಜೊತೆ ಇರುವಂಥ ಅತಿಥಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ಇರುವಂಥವರು ಹಬೀಬ್ ಉಪ್ಪಿನಂಗಡಿ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮೊದಲ ಅತಿಥಿ ಸೊ ಹಬೀಬ್ ಉಪ್ಪಿನಂಗಡಿ. ಎಸ್, ಸೊ ಇವ್ರ ಮುಖಾಂತರ ಕಾರ್ಯಕ್ರಮದ ಮೊದಲ ಲಕ್ಕಿ ಪರ್ಸನ್ಸ್ಗಳನ್ನು ಚೂಸ್ ಮಾಡುವಂಥ ಸಮಯ. ಎಸ್, ಹಬೀಬ್ ಉಪ್ಪಿನಂಗಡಿ. ಸರ್ ವೆಲ್ಕಮ್. ಸೊ ಒನ್ಸ್ ಅಗೈನ್ ಯಾವುದೇ ಕಾಯಿನ್ ಇಲ್ಲ ಅನ್ನೋಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ 2 ಕೈಗಳಲ್ಲೂ ಕೂಡ. ಎಸ್, ಸೊ ಮುಂದುಗಡೆ ಕ್ಯಾಮರಾ ನೋಡ್ತಾ ನಿಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ ಸರ್. ಎಸ್, ಮುಂದುಗಡೆ ಕ್ಯಾಮರಾ ನೋಡಿ ಜಸ್ಟ್ ಶಫಲ್ ಮಾಡಿ. ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ. ಓಕೆ, ಹ್ಯಾಂಡ್ ರಿಮೂವ್ ಮಾಡೋಣ. ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ. ಓಕೆ, ಇಟ್ಸ್ ಓಕೆ. ಯಾ, ಡನ್. ಸೊ ಮೊದಲ ಲಕ್ಕಿ ಕಾಯಿನ್ ಆ್ಯಂಡ್ ಮೊದಲ ಲಕ್ಕಿ ನಂಬರ್ ಈಗ ರಿವೀಲ್ ಆಗ್ತಾ ಇರುವಂಥದ್ದು. ಸೊ ಮೊದಲ ಲಕ್ಕಿ ನಂಬರ್ ಸೀರಿಯಲ್ ನಂಬರ್ ಡಿ ಸಿರೀಸ್ನಿಂದ 9146 9146 ಸಿರೀಸ್ ಫ್ರಮ್ ಡಿ 9146 9146. ಸೊ ಮೊದಲ ಲಕ್ಕಿ ನಂಬರ್. ಎಸ್, ಸೊ ಅದೇ ಥರ ಶಫಲ್ ಮಾಡ್ತಾ ತಮ್ಮ ನೆಕ್ಸ್ಟ್ ಲಕ್ಕಿ ನಂಬರನ್ನು ಚೂಸ್ ಮಾಡ್ತಾ ಹೋಗೋಣ ಸರ್. ಓಕೆ, ಎರಡನೇ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಆರ್ ಸಿರೀಸ್ನಿಂದ ಬರ್ತಾ ಇರುವಂಥ ಲಕ್ಕಿ ನಂಬರ್. ಸೊ 1207 1207. ಸೊ ಸಿರೀಸ್ ಫ್ರಮ್ ಆರ್ 1207. ಆ್ಯಂಡ್ ಮುಂದಿನ ಲಕ್ಕಿ ನಂಬರ್. ಎಸ್, ಸೊ ಮೂರನೇ ಲಕ್ಕಿ ನಂಬರನ್ನು ನೋಡೋಣ. ಸೊ ಮೂರನೇ ಗೋಲ್ಡ್ ರಿಂಗ್ ವಿಜೇತರು ಸಿರೀಸ್ ಫ್ರಮ್ ಎಚ್ ಸಿರೀಸ್ನಿಂದ 9062 9062 ಸಿರೀಸ್ ಫ್ರಮ್ ಎಚ್ 9062. ಸೊ ಮುಂದಿನ 4ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ 4ನೇ ಅದೃಷ್ಟದ ಸಂಖ್ಯೆ ಒನ್ಸ್ ಅಗೈನ್ ಸಿರೀಸ್ ಫ್ರಮ್ ಎಚ್ 6561 ಸಿರೀಸ್ ಫ್ರಮ್ ಎಚ್ 6561 6561. ಎಸ್, ಸೊ 5ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎಂ ಸಿರೀಸ್ನಿಂದ 4700 4700 ಸಿರೀಸ್ ಫ್ರಮ್ ಎಂ 4700.
ಎಸ್, ಮುಂದಿನ ಸಂಖ್ಯೆ. ಸೊ 5 ಜನ ಗೋಲ್ಡ್ ರಿಂಗ್ ವಿಜೇತರಾಗಿದ್ದಾರೆ. ಸೊ ಇನ್ನೂ ಕೂಡ 45 ಜನ ಪೆಂಡಿಂಗ್ ಇದ್ದಾರೆ. ಸೊ ಮುಂದಿನ 6ನೇ ಗೋಲ್ಡ್ ರಿಂಗ್ ವಿಜೇತರು ಸೊ ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ 7954 7954 7954 ಸಿರೀಸ್ ಫ್ರಮ್ ಕೆ 7954 7954. ಓಕೆ, ಸೊ ಮುಂದಿನ ಸಂಖ್ಯೆ. ಓಕೆ, ಮುಂದಿನ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಆರ್ ಸಿರೀಸ್ನಿಂದ 8623 8623 8623 8623 ಸಿರೀಸ್ ಫ್ರಮ್ ಆರ್. ಸೊ 7 ಆಗಿದೆ. ಸೊ ಮುಂದಿನ 8ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸಿರೀಸ್ ಫ್ರಮ್ ಎಸ್ 4478 4478 4478. ಓಕೆ, ಸೊ ಮುಂದಿನ ಸಂಖ್ಯೆ 9ನೇ ಅದೃಷ್ಟದ ಸಂಖ್ಯೆ. ಸೊ ಸಿರೀಸ್ ಫ್ರಮ್ ಜೆ ಸಿರೀಸ್ನಿಂದ 9176 9176 9176 9176 ಸಿರೀಸ್ ಫ್ರಮ್ ಜೆ. ಓಕೆ, ಸೊ ಮುಂದಿನ 10ನೇ ಅದೃಷ್ಟದ ಸಂಖ್ಯೆ. ಸೊ ಹಬೀಬ್ ಉಪ್ಪಿನಂಗಡಿ ಅವ್ರು ನೀಡ್ತಾ ಇರುವಂತಹ ಕೊನೆಯ ಅದೃಷ್ಟದ ಸಂಖ್ಯೆ. ಸೊ ಸಿರೀಸ್ ಫ್ರಮ್ ಎಚ್ ಸಿರೀಸ್ನಿಂದ 6575 6575 6575 ಸಿರೀಸ್ ಫ್ರಮ್ ಎಚ್ 6575. ಓಕೆ, ಸೊ ಒಂದ್ಸಲ ಶಫಲ್ ಮಾಡಿ. ಸೊ ಶಫಲ್ ಮಾಡಿ ಕಾರ್ಯಕ್ರಮದ ಮುಂದಿನ ಅದೃಷ್ಟದ ಸಂಖ್ಯೆಗಳನ್ನು ಚೂಸ್ ಮಾಡ್ತಾ ಹೋಗೋಣ. ಎಸ್, ಎಸ್, ಓಕೆ ಸರ್. ಓಕೆ, ಸೊ ಮುಂದಿನ ಒಂದು 5 ಲಕ್ಕಿ ನಂಬರನ್ನು ಕಂಟಿನ್ಯೂ ಮಾಡೋಣ. ಸೊ ಮುಂದಿನ 11ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಎ ಸಿರೀಸ್ನಿಂದ 4650 4650 4650 4650 ಸಿರೀಸ್ ಫ್ರಮ್ ಎ. ಸೊ 12ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸಿರೀಸ್ ಫ್ರಮ್ ಎಚ್ ಸಿರೀಸ್ನಿಂದ 5582 5582 5582 ಸಿರೀಸ್ ಫ್ರಮ್ ಎಚ್. ಸೊ ಮುಂದಿನ 13ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸಿರೀಸ್ ಫ್ರಮ್ ಡಿ ಸಿರೀಸ್ನಿಂದ 4986 4986 4986. ಸೊ ಮುಂದಿನ 14ನೇ ಅದೃಷ್ಟದ ನಂಬರ್. ಓಕೆ, ಸಿರೀಸ್ ಫ್ರಮ್ ಡಿ ಸಿರೀಸ್ನಿಂದ 6924 6924 6924 6924. ಸೊ ಫೈನಲಿ 15ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ 6568 6568 6568. ಓಕೆ, ಸೊ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರೋದಕ್ಕೆ. ಎಸ್, ಸೊ ಮುಂದುವರಿಸೋಣ ಕಾರ್ಯಕ್ರಮನ. ನಮ್ಮ ಜೊತೆ ಇರುವಂಥ ಇನ್ನೋರ್ವ ಅತಿಥಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿ ನಾಗರಾಜ್ ಬಂಟ್ವಾಳ. ಸೊ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ ಇನ್ನಷ್ಟು ಲಕ್ಕಿ ಪರ್ಸನ್ಸ್ ಅನ್ನು ಚೂಸ್ ಮಾಡುವಂತಹ ಸಮಯ. ಎಸ್ ಸರ್, ವೆಲ್ಕಮ್. ಓಕೆ, ಈಗಾಗಲೇ 15 ಜನರನ್ನ 15 ಜನ ಲಕ್ಕಿ ಪರ್ಸನ್ ಚೂಸ್ ಆಗಿರುವಂಥದ್ದು. ಸೊ ಗೋಲ್ಡ್ ರಿಂಗ್ ಅನ್ನ ಗೆದ್ದಿರುವಂತಹ ಲಕ್ಕಿ ಪರ್ಸನ್ಸ್ಗಳು ಸೊ ಇವತ್ತಿನ ಅದೃಷ್ಟದ ಮೇರೆಗೆ. ಓಕೆ, ಸೊ ವೆಲ್ಕಮ್ ಸರ್. ಆ್ಯಂಡ್ ನಿಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ ಕಂಪ್ಲೀಟ್ ಆಗಿ. ಸೊ ಯಾವುದೇ ನಂಬರನ್ನು ಚೂಸ್ ಮಾಡುವಂಥದ್ದು ಬೇಡ. ಸೊ ಮುಂದ್ಗಡೆ ನೋಡಿ, ಕ್ಯಾಮರಾ ನೋಡ್ತಾ ಶಫಲ್ ಮಾಡ್ತಾ. ಸೊ ಮುಂದಿನ 15 ಜನರನ್ನು ಚೂಸ್ ಮಾಡುವಂತಹ ಸಮಯ. ನೋಡೋಣ ಯಾರಾಗ್ತಾರೆ ಆ ಲಕ್ಕಿ ಪರ್ಸನ್ಸ್. ಓಕೆ,
ಸೊ ಮೊದಲ ಒಂದು ಬಾರಿ ಕೈಯಲ್ಲಿ ಯಾವುದೇ ಕಾಯಿನ್ಸ್ ಇಲ್ಲ ಅಂತ ಹೇಳಿ. ಸೊ ಮೊದಲ ತಮ್ಮ ಕಡೆಯಿಂದ ಚೂಸ್ ಮಾಡುವಂಥ ನಂಬರ್ ಮುಂದುಗಡೆ ನೋಡಿ ಸರ್, ಯಾವುದಾದ್ರೂ ಒಂದು ಕಾಯಿನ್ ಪಿಕ್ ಮಾಡಿ ಅಷ್ಟೇ. ಓಕೆ, ಸೊ 16ನೇ ಲಕ್ಕಿ ನಂಬರ್ ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ 6363 6363 ಸೀರೀಸ್ ಫ್ರಮ್ ಡಿ 6363. ಓಕೆ, ಸೊ ಮುಂದಿನ 17ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದ್ಗಡೆ ನೋಡ್ತಾ ತೆಗೀರಿ ಸರ್, ಯಾವುದೇ ಕಾರಣಕ್ಕೂ ನಂಬರ್ಗಳನ್ನು ಗಮನಿಸುವಂಥದ್ದು ಬೇಡ. ಏನಿವನ್ ಯಾವುದು? ಓಕೆ, ಎಸ್, ಮುಂದಿನ 17ನೇ ನಂಬರ್ ಸೀರೀಸ್ ಫ್ರಮ್ ಡಿ 3258 3258 3258 ಸೀರೀಸ್ ಫ್ರಮ್ ಡಿ. ಸೊ 18ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ 8901 8901 8901 ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ 8901. ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ 19ನೇ ಅದೃಷ್ಟದ ಸಂಖ್ಯೆ. ಸೊ ಸೀರೀಸ್ ಫ್ರಮ್ ಎಚ್ 1636 1636 1636 1636. ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ 20ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಮುಂದಿನ 20ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ 2107 2107 2107 ಸೀರೀಸ್ ಫ್ರಮ್ ಡಿ. ಸೊ 20 ಜನ ಅದೃಷ್ಟವಂತರು ಫೈನಲೈಸ್ ಆಗಿದ್ದಾರೆ. ಸೊ ಮುಂದಿನ 21ನೇ ಅದೃಷ್ಟವಂತರನ್ನ ಚೂಸ್ ಮಾಡೋಣ. ಓಕೆ, ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ 5039 5039 ಸೀರೀಸ್ ಫ್ರಮ್ ಜೆ 21ನೇ ಅದೃಷ್ಟದ ಸಂಖ್ಯೆ. ಎಸ್, ಸೊ ಮುಂದುಗಡೆ ನೋಡ್ತಾ ಶಫಲ್ ಮಾಡ್ತಾ ತೆಗೋಣ ಸರ್. ಓಕೆ, ಸೊ ಮುಂದಿನ 22ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಡಿ 3992 3992 ಸೀರೀಸ್ ಫ್ರಮ್ ಡಿ 3992. ಅಂಡ್ ಮುಂದಿನ 23ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಎ ಸೀರೀಸ್ನಿಂದ 3960 3960 3960. ಸೊ ಮುಂದಿನ 24ನೇ ಅದೃಷ್ಟದ ಸಂಖ್ಯೆ ಓಕೆ, ಸೀರೀಸ್ ಫ್ರಮ್ ಎಸ್ 7011 7011 7011 ಸೀರೀಸ್ ಫ್ರಮ್ ಎಸ್. ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಸೊ ರೋಲ್ ನಂಬರ್ 25. ಓಕೆ, ಸೊ ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 6342 6342 6342 6342. ಓಕೆ, ಸೊ ಮುಂದಿನ 26ನೇ ಅದೃಷ್ಟದ ಸಂಖ್ಯೆ ಸೊ ಸೀರೀಸ್ ಫ್ರಮ್ ಎಚ್ 8148 8148 8148 ಸೀರೀಸ್ ಫ್ರಮ್ ಎಚ್. ಸೊ 26ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ವಿ ಸೀರೀಸ್ನಿಂದ 8331 8331 8331 ಸೀರೀಸ್ ಫ್ರಮ್ ವಿ 27. ಅಂಡ್ ಮುಂದಿನ 28ನೇ ಅದೃಷ್ಟದ ಸಂಖ್ಯೆ ಓಕೆ, ಸೊ ಸೀರೀಸ್ ಫ್ರಮ್ ಡಿ 0490 0490 0490 ಸೀರೀಸ್ ಫ್ರಮ್ ಡಿ. ಅಂಡ್ ಮುಂದಿನ 29ನೇ ಅದೃಷ್ಟದ ಸಂಖ್ಯೆ ಸೀರೀಸ್ ಫ್ರಮ್ ಆರ್ ಸೀರೀಸ್ನಿಂದ ಬಂದಿರುವಂತಹ ಸಂಖ್ಯೆ 5153 5153 5153 ಸೀರೀಸ್ ಫ್ರಮ್ ಆರ್.
ಆ್ಯಂಡ್ ಫೈನಲಿ 30ನೇ ಅದೃಷ್ಟದ ಸಂಖ್ಯೆ. ಸೊ ನಿಮ್ಮ ಕಡೆಯಿಂದ ಕೊನೆಯದಾಗಿ ಒಂದು ಸಂಖ್ಯೆಯನ್ನು ಚೂಸ್ ಮಾಡೋಣ. 30ನೇ ಗೋಲ್ಡ್ ರಿಂಗ್ ವಿಜೇತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಆ್ಯಂಡ್ ಫೈನಲಿ ನಮ್ಮ ಜೊತೆ ಇರುವಂತಹ ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಎಂ ಸಿರೀಸ್ನಿಂದ 0905 0905 0905 ಸಿರೀಸ್ ಫ್ರಮ್ ಎಂ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಟೋಟಲಿ 30 ಜನ ಅದೃಷ್ಟವಂತರು ಈಗಾಗಲೇ ಫೈನಲೈಸ್ ಆಗಿರುವಂಥದ್ದು. ಇನ್ನು ಕೊನೆಯ 20 ಜನರಿಗೆ ಅವಕಾಶಗಳಿವೆ. ಸೊ ಅದಕ್ಕೆ ಪ್ರತಿ ಬಾರಿಯೂ ಕೂಡ ನಾವು ಹೇಳ್ತಾ ಇರ್ತೀವಿ, ತಮ್ಮ ಪೇಮೆಂಟನ್ನು ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಸೊ ನಿಗದಿತ ಒಂದು ಡೇಟನ್ನು ಕೊಟ್ಟಿರ್ತಾರೆ ಸಂಸ್ಥೆ, ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟನ್ನು ಮಾಡ್ಕೊಳ್ತೀರಾ ಸೊ ಅಂಥವರಿಗೆ ಸೊ ಫ್ರೀ ಡ್ರಾದ ಮುಖಾಂತರ ಗೋಲ್ಡ್ ರಿಂಗನ್ನು ಗೆಲ್ಲುವಂತಹ ಅವಕಾಶಗಳಿರುತ್ತೆ. ಸೊ ಅದನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇದನ್ನು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಆ್ಯಂಡ್ ಫೈನಲಿ ಮುಂದಿನ ಅದೃಷ್ಟವಂತರನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ಸೊ ಒನ್ಸ್ ಅಗೇನ್ ಶಫಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಮುಂದುವರಿಸೋಣ. ಸೊ ಆಲ್ರೆಡಿ 30 ಜನ ಗೋಲ್ಡ್ ರಿಂಗ್ ಅದೃಷ್ಟವಂತರು ಚೂಸ್ ಆಗಿದ್ದಾರೆ. ಸೊ ಮುಂದಿನ 20 ಜನರನ್ನು ಚೂಸ್ ಮಾಡೋದಕ್ಕೆ ಪೆಂಡಿಂಗ್ ಇಡುವಂಥದ್ದು. ಸೊ ನಮ್ಮ ಜೊತೆ ಇರುವಂತಹ ಮುಂದಿನ ಅತಿಥಿಯನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಸಮಯ. ಸೊ ಮುಂದಿನ ಅತಿಥಿಯಾಗಿ ಸೊ ಮುಸ್ತಾಫಾ ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ ಲಕ್ಕಿ ಪರ್ಸನ್ಸ್ ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಓಕೆ, ಎಸ್ ಬನ್ನಿ ಸರ್. ಸೊ ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಎಸ್, ಸೊ ತಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡಿ ಜಸ್ಟ್ ಮುಂದ್ಗಡೆ ನೋಡಿ ಸರ್. ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಿ, ಒಂದು ಸ್ಟೆಪ್ ಫಾರ್ವರ್ಡ್ ಬನ್ನಿ. ಎಸ್, ಮುಂದ್ಗಡೆ ನೋಡ್ತಾ ಶಫಲ್ ಮಾಡಿ, ಮುಂದ್ಗಡೆ ನೋಡಿ. ಎಸ್, ಓಕೆ. ಸೊ ಕೈಯಲ್ಲಿ ಯಾವುದೇ ಕಾಯಿನ್ಸ್ ಇಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಮೊದಲ ಲಕ್ಕಿ ಕಾಯಿನನ್ನು ಚೂಸ್ ಮಾಡಿ. ಸೊ ಮುಂದ್ಗಡೆ ನೋಡ್ತಾ ಕ್ಯಾಮರಾ ಅವರು ಫ್ರೆಂಡ್ ನೋಡ್ತಾ ತಮ್ಮ ಮೊದಲ ಅದೃಷ್ಟದ ನಂಬರನ್ನು ಆಯ್ಕೆ ಮಾಡೋಣ. ಸೊ 31ನೇ ಗೋಲ್ಡ್ ರಿಂಗ್ ವಿಜೇತರು ಸೊ ಸಿರೀಸ್ ಫ್ರಮ್ ಎಂ ಸಿರೀಸ್ನಿಂದ 5219 5219 5219 5219. ಸೊ 31ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದಿನ ಸಂಖ್ಯೆ ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಸೊ ಸಿರೀಸ್ ಫ್ರಮ್ ಆರ್ ಸಿರೀಸ್ನಿಂದ 2541 2541 2541 2541 ಸಿರೀಸ್ ಫ್ರಮ್ ಆರ್. ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಓಕೆ. ಸೊ 33ನೇ ಅದೃಷ್ಟದ ಸಂಖ್ಯೆ ಸೊ ಸಿರೀಸ್ ಫ್ರಮ್ ಡಿ ಸಿರೀಸ್ನಿಂದ 9147 9147 9147. ಸೊ ಮುಂದಿನ ಸಂಖ್ಯೆ ಓಕೆ. ಸೊ ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ 5028 5028 5028. ಸೊ ಮುಂದಿನ ಅದೃಷ್ಟದ ಸಂಖ್ಯೆ 35ನೇ ಗೋಲ್ಡ್ ರಿಂಗ್ ವಿಜೇತರು ಓಕೆ. ಸೊ ಮುಂದಿನ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ 600 ಆ್ಯಂಡ್ ಫೈನಲಿ 0. ಸೊ ಕೆ 6000 ಆ್ಯಂಡ್ ಮುಂದಿನ 36ನೇ ಅದೃಷ್ಟದ ಸಂಖ್ಯೆ. ಎಸ್, ಶಫಲ್ ಮಾಡಿ ಸರ್. ಮುಂದಿನ ಸಂಖ್ಯೆ ಸಿರೀಸ್ ಫ್ರಮ್ ಜೆ ಸಿರೀಸ್ನಿಂದ 0159 0159 0159 ಸಿರೀಸ್ ಫ್ರಮ್ ಜೆ. ಅಂಡ್ ಮುಂದಿನ ಸಂಖ್ಯೆ
ಓಕೆ, ಸೊ ಮುಂದಿನ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಕೆ 0209 0209 ಸಿರೀಸ್ ಫ್ರಮ್ ಕೆ 0209. ಅಂಡ್ ಮುಂದಿನ ಲಕ್ಕಿ ನಂಬರ್, ಸೊ 38ನೇ ಅದೃಷ್ಟದ ಸಂಖ್ಯೆ. ಅಂಡ್ ಮುಂದಿನ ಸಂಖ್ಯೆ, ಸೊ ಸಿರೀಸ್ ಫ್ರಮ್ ಡಿ 0591 0591 ಸಿರೀಸ್ ಫ್ರಮ್ ಡಿ. ಅಂಡ್ ಮುಂದಿನ 39ನೇ ಅದೃಷ್ಟದ ಸಂಖ್ಯೆ. ಎಸ್, ಸೊ 39ನೇ ಲಕ್ಕಿ ನಂಬರ್, ಸೊ ಸಿರೀಸ್ ಫ್ರಮ್ ಎಸ್ 2594 ಸಿರೀಸ್ ಫ್ರಮ್ ಎಸ್ 2594 2594. ಅಂಡ್ ಫೈನಲಿ 40ನೇ ಅದೃಷ್ಟದ ಸಂಖ್ಯೆ. ಓಕೆ, ಅಂಡ್ ಫೈನಲಿ 40ನೇ ಗೋಲ್ಡ್ ರಿಂಗ್ ವಿಜೇತರು ಸಿರೀಸ್ ಫ್ರಮ್ ಡಿ ಸಿರೀಸ್ನಿಂದ 8027 8027 8027 ಸಿರೀಸ್ ಫ್ರಮ್ ಡಿ 8027. ಥ್ಯಾಂಕ್ ಯು ಸರ್. ಅಂಡ್ ಫೈನಲಿ ಮುಂದಿನ ಅತಿಥಿ ಸೊ ಹುಸೇನ್ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಕಡೆಯಿಂದ ಒಂದು ಬಾರಿ ಶಫಲ್ ಮಾಡ್ಕೊಳ್ಳಿ. ಸೊ ಮುಂದ್ಗಡೆ ನೋಡ್ತಾ ಓಕೆ ಓಕೆ ಎಸ್, ಒಂದು ಫಾರ್ವರ್ಡ್ ಮ್ಯಾನ್ ಒಂದು ಲೈಕ್. ಎಸ್, ಸೊ ಮೊದಲ ಲಕ್ಕಿ ನಂಬರ್. ಎಸ್, ಸೊ 41ನೇ ಲಕ್ಕಿ ನಂಬರ್, ಸೊ ಸಿರೀಸ್ ಫ್ರಮ್ ಕೆ ಸಿರೀಸ್ನಿಂದ 9627 9627 9627 9627. ಅಂಡ್ 42ನೇ ಅದೃಷ್ಟದ ಸಂಖ್ಯೆ. ಸೊ ಮುಂದಿನ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಜೆ 6374 6374 6374 ಸಿರೀಸ್ ಫ್ರಮ್ ಜೆ. ಅಂಡ್ ಮುಂದಿನ ಲಕ್ಕಿ ನಂಬರ್, ಓಕೆ, ಅಂಡ್ ಫೈನಲಿ 43ನೇ ಅದೃಷ್ಟದ ಸಂಖ್ಯೆ ಸಿರೀಸ್ ಫ್ರಮ್ ಡಿ 6784 ಸಿರೀಸ್ ಫ್ರಮ್ ಡಿ 6784 6784. ಅಂಡ್ ಮುಂದಿನ ಸಂಖ್ಯೆ, ಅಂಡ್ ಮುಂದಿನ ಸಿರೀಸ್ ಫ್ರಮ್ ಆರ್ 2475 2475 2475 ಸಿರೀಸ್ ಫ್ರಮ್ ಆರ್. ಅಂಡ್ 45ನೇ ಅದೃಷ್ಟದ ಸಂಖ್ಯೆ. ಓಕೆ, ಸೊ ಮುಂದಿನ ಲಕ್ಕಿ ನಂಬರ್ ಸಿರೀಸ್ ಫ್ರಮ್ ಜೆ 4495 4495 4495 ಸಿರೀಸ್ ಫ್ರಮ್ ಜೆ. ಅಂಡ್ ಫೈನಲಿ ಕೊನೆಯ 5 ಜನ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಆ ಲಕ್ಕಿ ಪರ್ಸನ್ಸ್ ಅಲ್ಲಿ ಮೊದಲಿಗರು ಸಿರೀಸ್ ಫ್ರಮ್ ಎಸ್ ಸಿರೀಸ್ನಿಂದ 8272 8272 8272. ಅಂಡ್ ಮುಂದಿನ 4 ಜನ ಅದೃಷ್ಟವಂತರು ಪೆಂಡಿಂಗ್ ಇದ್ದಾರೆ. ಓಕೆ, ಸೊ ಒನ್ಸ್ ಅಗೈನ್ ಸಿರೀಸ್ ಫ್ರಮ್ ಎಸ್ 9431 9431 ಸಿರೀಸ್ ಫ್ರಮ್ ಎಸ್ ಸಿರೀಸ್ನಿಂದ 9431. ಓಕೆ, ಒಂದು ಸೆಕೆಂಡ್ ಶಫಲ್ ಮಾಡ್ತಾ ತೆಗೀರಿ ಸರ್. ಎಸ್, ಓಕೆ,
ಸೊ ಶಫಲ್ ಮಾಡ್ತಾ ಬಂದಿರುವಂತಹ ಇನ್ನು ಕೊನೆಯ ಲಕ್ಕಿ ನಂಬರ್ಗಳು, ಕೊನೆಯ 3 ಲಕ್ಕಿ ನಂಬರ್ಗಳು. ಸೊ ಅದರಲ್ಲಿ ಮೊದಲನೇದಾಗಿ ಸಿರೀಸ್ ಫ್ರಮ್ ಕೆ 8849 8849 8849 ಸಿರೀಸ್ ಫ್ರಮ್ ಕೆ 8849. ಅಂಡ್ ಕೊನೆಯ 2 ಜನ ಲಕ್ಕಿ ಪರ್ಸನ್ಸ್ ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ನೋಡೋಣ. ಸೊ ಕೊನೆಯ 2 ಜನ ಅದೃಷ್ಟವಂತರು ಗೋಲ್ಡ್ ರಿಂಗ್ ಆಗುವಂತಹ ಲಕ್ಕಿ ನಂಬರ್. ಸೊ ಸಿರೀಸ್ ಫ್ರಮ್ ಕೆ 5241 5241. ಸೊ 5241 ಸಿರೀಸ್ ಫ್ರಮ್ ಕೆ. ಅಂಡ್ ಫೈನಲಿ ಕೊನೆಯ ಲಕ್ಕಿ ಪರ್ಸನ್. ಸೊ 50 ಜನ ಗೋಲ್ಡ್ ರಿಂಗ್ ವಿಜೇತರಲ್ಲಿ 49 ಗೋಲ್ಡ್ ರಿಂಗ್ ವಿಜೇತರು ಫೈನಲೈಸ್ ಆಗಾಯಿತು. ನಾವು ತುಂಬ ಜನ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, 10ನೇ ಡ್ರಾದಲ್ಲಿ. ಬಟ್ ನಮ್ಗೆ ಯಾರಿಗೂ ಕೂಡ ಗೋಲ್ಡ್ ರಿಂಗ್ ಸಿಗಲಿಲ್ಲ ಅನ್ನುವಂತಹ ಬೇಸರದಲ್ಲಿ ಯಾರಲ್ಲಿ ಇದ್ದೀರಾ, ಸೊ ಅಂಥವರ ಲಿಸ್ಟಿಗೋಸ್ಕರ ಕೊನೆಯ 1 ಗೋಲ್ಡ್ ರಿಂಗ್ ಅನ್ನು ಗೆಲ್ಲುವಂಥ ಅವಕಾಶ. ಆ ಲಕ್ಕಿ ಪರ್ಸನ್ಸ್ ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. And finally, ಕೊನೆಯ ಲಕ್ಕಿ ನಂಬರ್ ಅಂಡ್ ಲಕ್ಕಿ ಪರ್ಸನ್ ಸಿರೀಸ್ ಫ್ರಮ್ ಎಂ ಸಿರೀಸ್ ನಿಂದ 1688 1688 1688. ಸೊ ಕೊನೆಯ ಲಕ್ಕಿ ನಂಬರ್. 50 ಜನ ಅದೃಷ್ಟವಂತರು ಫೈನಲೈಸ್ ಆಗಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಅಂಡ್ ಟೋಟಲಿ 50 ಜನ ಈಗಾಗಲೇ ಫೈನಲೈಸ್ ಆಗಾಯಿತು. ಇನ್ನು ಪ್ರಮುಖವಾಗಿ ನಾವು ವೇಟ್ ಮಾಡ್ತಾ ಇರುವಂಥದ್ದು ಇವತ್ತಿನ ಅದೃಷ್ಟವಂತರು, ಬಂಪರ್ ಬಹುಮಾನವನ್ನು ಗೆಲ್ಲುವಂತಹ ಅದೃಷ್ಟವಂತರು ಯಾರು ಅಂತ ಹೇಳಿ. ಸೊ ಬಂಪರ್ ಬಹುಮಾನವನ್ನು ಕೂಡ ನಾವು ಗಮನಿಸೋದಾದ್ರೆ, ಸೊ 70,000 ಮೌಲ್ಯದ ಗೋಲ್ಡ್ ನೆಕ್ಲೆಸ್ 7 ಜನರಿಗೆ ಗೆಲ್ಲುವಂಥ ಅವಕಾಶ ಇದೆ. ಅದ್ರ ಜೊತೆಗೆ ಹೋಂಡಾ HF 100 ಬೈಕ್ 10 ಜನರಿಗೆ ಗೆಲ್ಲುವಂಥ ಅವಕಾಶ. ಟೋಟಲಿ 17 ಜನರನ್ನು ಚೂಸ್ ಮಾಡುವಂಥ ಅವಕಾಶ ಪೆಂಡಿಂಗ್ ಇದೆ. ಅದಕ್ಕಿಂತ ಮುಂಚೆ ಸೊ ನಮ್ಮ ನಿಗದಿತ ಸಮಯಕ್ಕಿಂತ ನಂತರ ಕೆಲವರು ಪೇಮೆಂಟನ್ನು ಮಾಡ್ಕೊಂಡಿರ್ತೀರಾ. ಅವರ ಹೆಸರು ಅಥವಾ ಅವರ ಟೋಕನ್ ನಂಬರ್ಗಳನ್ನು ಫ್ರೀ ಡ್ರಾದಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಸೊ ಅಂಥವರು ಯಾರೆಲ್ಲ ಲೇಟ್ ಪೇಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಸೊ ಅಂಥವರ ನಂಬರ್ಗಳು ಅಥವಾ ಟೋಕನ್ಗಳು ಈಗ ಪೆಂಡಿಂಗ್ ಇದೆ. ಸೊ ಅದನ್ನು ಫೈನಲ್ ಬಾಕ್ಸ್ಗೆ ಫಿಲ್ ಮಾಡುವಂಥ ಸಮಯ. ಸೊ ಕೊನೆಯದಾಗಿ ಪೇಮೆಂಟ್ ಮಾಡಿರುವಂಥ ಇವತ್ತಿನ ಡೇಟ್ನ ಮುಂಚಿತವಾಗಿ ಯಾರೆಲ್ಲ ಪೇಮೆಂಟ್ ಮಾಡಿದ್ದೀರಾ ಅಂಥವರ ಎಲ್ಲರ ನಂಬರ್ಗಳು ಕೂಡ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ವೆರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇದಾದ ಬಳಿಕ ಫೈನಲ್ ಡ್ರಾ, ಬಂಪರ್ ಡ್ರಾದಲ್ಲಿ ಗೆಲ್ಲುವಂತಹ ಲಕ್ಕಿ ಪರ್ಸನ್ಸ್ಗಳು ಯಾರು ಅನ್ನುವಂಥದ್ದನ್ನು ಕಾದು ನೋಡೋಣ.
ಅಂತದ್ದು. ಸೊ ಈಗ ಸ್ಪೆಷಲ್ ನಾವು ಇಲ್ಲೂ ಕೂಡ ಗಮನಿಸ್ಬೋದು 50 ಜನ ಗೋಲ್ಡ್ ರಿಂಗ್ ವಿಜೇತರು ಯಾರಿದ್ದಾರೆ, ಸೊ ಅಂಥವರ ನಂಬರ್ಗಳೀಗ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದನ್ನು ಕೂಡ ನಾವು ಫೈನಲ್ ಬಾಕ್ಸಿಗೆ ಫಿಲ್ ಮಾಡ್ತಾ ಇದ್ವಿ. ಅದಾದ ಬಳಿಕ ಫೈನಲ್ ಡ್ರಾ ಮಾಡುವಂತಹ ಸಮಯ ನೀವೆಲ್ಲರೂ ಕೂಡ ಕಾಯ್ತಾ ಇರೋ ಹಾಗೆ. ಓಕೆ, ನೀವು ಇದನ್ನು ಫೈನಲ್ ಬಾಕ್ಸಿಗೆ ಫಿಲ್ ಮಾಡೋಣ. ಓಕೆ, ಸೊ ಈಗ ಫೈನಲ್ ಡ್ರಾದ್ ಅಂತ ಬರುವಂಥ ಸಮಯ. ಸೊ ಯಾವಾಗಲೂ ಹೇಳೋ ಥರ ಇವತ್ತು ಕೂಡ ಮೊದಲೇ ಹೇಳ್ತಾ ಇದ್ವಿ, ಮೊದಲು ನಾವು ಯಾವ ಕಾಯಿನನ್ನು ಪಿಕ್ ಮಾಡ್ತೀವಿ ಅದು ಬಂಪರ್ ಡ್ರಾದ ಮೊದಲ ಪ್ರೈಸ್ ಆಗಿರುತ್ತೆ. ಐ ಮೀನ್ 70,000 ಮೌಲ್ಯದ ಗೋಲ್ಡ್ ನೆಕ್ಲೇಸ್ 7 ಜನರಿಗೆ. ಸೊ ಹಾಗಾಗಿ ಮೊದಲ ಬಹುಮಾನ ಅದಾಗಿರುತ್ತೆ, ಐ ಮೀನ್ ಪಿಕ್ ಮಾಡುವಂಥ ನಂಬರ್. ಅದಾದ ಬಳಿಕ ನಾವು ಚೂಸ್ ಮಾಡುವಂಥದ್ದು ಹೋಂಡಾ HF 100 ಬೈಕ್ 10 ಜನರಿಗೆ. ಸೊ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡುವಂಥ ಸಮಯ. ಅದು ಕೂಡ 7 ಜನ 70,000 ಮೌಲ್ಯದ. ಸೊ ಮೊದಲ ಅತಿಥಿಯನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ಇರುವಂಥವರು ಸಾಹುಲ್ ಅಮೀತ್. ಓಕೆ, ಸೊ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡುವಂತಹ ಸಮಯ. ಸೊ ವೆಲ್ಕಮ್ ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ. ಸೊ ಜಸ್ಟ್ ಶಫಲ್ ಮಾಡ್ತಾ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡೋಣ. ಸೊ ಮುಂದ್ಗಡೆ ನೋಡಿ, ಕ್ಯಾಮರಾ ನೋಡ್ತಾ. ಓಕೆ, ಜಸ್ಟ್ ಶಫಲ್ ಮಾಡೋಣ, ಯಾವುದೇ ಕಾಯಿನ್ ಪಿಕ್ ಮಾಡುವಂಥದ್ದು ಬೇಡ. ಓಕೆ, ಸೊ ಈಗ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು? ಸೊ 7 ಜನ ಇದ್ದೀರಾ. ಬಟ್ ಏನಿವೆ, ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಂತ ಹೇಳಿ, ಎಲ್ಲರೂ ಕೂಡ ಚಿನ್ನವನ್ನು ಇಷ್ಟಪಡುವಂಥವ್ರು. ಸೊ ಹಾಗಾಗಿ ಆ 7 ಲಕ್ಕಿ ಪರ್ಸನ್ಸ್ಗಳನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಅತಿಥಿ ಇದ್ದಾರೆ. ಸೊ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡೋಣ. ಸೊ ಕ್ಯಾಮ್ರಾ ನೋಡ್ತಾ ಮೊದಲ ಒಂದು ಕಾಯಿನನ್ನು ಚೂಸ್ ಮಾಡಿ ಸರ್. ಸೊ ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಸೊ ಫೈನಲೈಸ್ ಆಗ್ತಾ ಇದ್ದಾರೆ. ಸೊ ನಂಬರ್ ಏನಾದ್ರು ಕಾಣ್ತಾ ಇದೆ? ಇಲ್ಲ ಅಲ್ವಾ? ಸೊ ಎಂಟಿ ಆಗಿದೆ. ಸೊ ಹಾಗಾಗಿ ಮೊದಲ ನಂಬರ್ ಸೀರೀಸ್. ಸೊ ಮೊದಲೇ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ವಿ, ಕಾಯಿನ್ ಇಲ್ಲೇ ಇದೆ. ನೀವು ಯಾವುದೇ ನಂಬರ್ ಆಗಿದ್ರು ಕೂಡ ಇಲ್ಲಿ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಸೀಸನ್ 2 ಆಗಿರೋದ್ರಿಂದ ತಮ್ಮ ನಂಬರ್ ಯಾವುದೇ ಆಗಿರುತ್ತೆ, ಎಕ್ಸಾಂಪಲ್ 1 2 3 4 ಅನ್ನುವಂಥ ನಂಬರ್ ಇದ್ರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೀರೀಸನ್ನು ಮೊದಲಾಗಿ ಗಮನಿಸಿಕೊಳ್ಳಿ, ಇದು ಒಂದು ಪಾಯಿಂಟ್. ಆ್ಯಂಡ್ ಎರಡನೇ ವಿಚಾರ, ತಾವು ಯಾವುದೇ ಬಹುಮಾನವನ್ನು ಪಡೆದುಕೊಂಡ್ರು ಕೂಡ ಅದರ ಸರ್ಕಾರಿ ತೆರಿಗೆ ಏನಿದೆ, ಟ್ಯಾಕ್ಸ್ ಏನಿದೆ, GST ಅಥವಾ ತೆರಿಗೆಗಳು, ಅದನ್ನು ತಾವೇ ಪಾವತಿ ಮಾಡಬೇಕಾಗಿರುತ್ತೆ. ಇದು 2 ವಿಚಾರಗಳು. ಸೊ ಈ 2 ವಿಚಾರಗಳನ್ನ ಬಿಟ್ಟು ಈಗ ಮೊದಲ ಗೋಲ್ಡ್ ನೆಕ್ಲೆಸ್ ವಿನ್ನರನ್ನು ರಿವೀಲ್ ಮಾಡುವಂಥ ಸಮಯ. ಸೊ ಸೀರೀಸ್ ಫ್ರಮ್ ಎಚ್ ಸೀರೀಸ್ನಿಂದ ಬರ್ತಾ ಇರುವಂಥ ನಂಬರ್ 4750 4750 4750. ಮೊದಲ ಲಕ್ಕಿ ಗೋಲ್ಡ್ ನೆಕ್ಲೆಸ್ ವಿನ್ನರ್, 70,000 ಮೌಲ್ಯದ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಇವರ ಹೆಸರು ರಮೇಶ್ ದಾವಣಗೆರೆ. ಸೊ ದೂರದ ಊರಿನಿಂದ ನಮ್ಮ ಜೊತೆ ಪ್ರತಿ ತಿಂಗಳು ಕೂಡ ನಂಬಿಕೆಯನ್ನು ಇರಿಸಿ ಪ್ರತಿ ತಿಂಗಳು ಪೇಮೆಂಟ್ ಅನ್ನು ಮಾಡ್ತಾ ಇದ್ರು. ಸೊ ಅವರು ಪೇಮೆಂಟ್ ಮಾಡಿರುವಂಥ 1,000ಕ್ಕೆ 70,000 ಮೌಲ್ಯದ ಗೋಲ್ಡ್ ನೆಕ್ಲೆಸ್ ಅವರಿಗೆ ಸಿಕ್ಕಿದೆ. ಸೊ ಕಂಗ್ರಾಚುಲೇಷನ್ ರಮೇಶ್ ಅವರಿಗೆ. ಸೊ ಮುಂದಿನ ಲಕ್ಕಿ ಪರ್ಸನ್ ಅನ್ನು ನೋಡೋಣ ಸರ್. ಸೊ 2ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡುವಂತಹ ಸಮಯ. ಸೊ ಆ ಪರ್ಸನ್ ಓಕೆ, 2ನೇ ಲಕ್ಕಿ ನಂಬರ್. ಸೊ ಒಂದು ಡಿಫ್ರೆಂಟ್ ಸೀರೀಸ್, ಮೊದಲ ಸೀರೀಸ್ ಆಗಿ ಹೆಚ್ಚು ಹೋಗಿರುವಂಥದ್ದು. 2ನೇ ಸೀರೀಸ್ ಅನ್ನು ಗಮನಿಸೋದಾದ್ರೆ 2ನೇ ನಂಬರ್. ಸೊ ಸೀರೀಸ್ ಫ್ರಮ್ ಆರ್ 7254. ಸೀರೀಸ್ ಫ್ರಮ್ ಆರ್ ಸೀರೀಸ್ನಿಂದ 7254 7254. ಫೈಸಲ್ ಸಿರ್ಸಿ.
ಸೊ ದಾವಣಗೆರೆ ಆಯಿತು, ಈಗ ಸಿರ್ಸಿ ಕಡೆ. ಸೊ ಫೈಜಲ್ ಅವರು, ಸೊ ಕಂಗ್ರ್ಯಾಚುಲೇಷನ್ ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ. ಪ್ರತಿ ತಿಂಗಳು ಕೂಡ ಸಂಸ್ಥೆಯ ಮೇಲೆ ಒಂದು ನಂಬಿಕೆಯನ್ನು ಇರಿಸಿ ತಾವು ಪೇಮೆಂಟನ್ನು ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಪ್ರತಿಫಲವಾಗಿ 70,000 ಮೌಲ್ಯದ ಗೋಲ್ಡ್ ನೆಕ್ಲೇಸ್ ಗೆದ್ದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್. ಸೊ ಮೂರನೇ ಅತಿಥಿ, ಮೂರನೇ ಲಕ್ಕಿ ಪರ್ಸನ್ ಯಾರು ಅನ್ನುವಂಥದ್ದನ್ನು ನೋಡುವಂಥ ಸಮಯ. ಓಕೆ, ಸೊ ಮುಂದಿನ ಲಕ್ಕಿ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ 6087 6087 6087 ಸೀರೀಸ್ ಫ್ರಮ್ ಜೆ 6087. ಮೊಹಮ್ಮದ್ ರುವೈಸ್ ಫ್ರಮ್ ಕಾಪು, ಉಡುಪಿ. ಓಕೆ, ಸೊ ದಾವಣಗೆರೆ, ಶಿರ್ಸಿ ಸ್ವಲ್ಪ ಈ ಕಡೆ ಬರ್ತಾ ಇದೆ, ಉಡುಪಿ, ನಮ್ಮ ಮಂಗಳೂರು ಅವ್ರಿಗೂ ಕೂಡ ಬರ್ಬೋದು, ವೆಯ್ಟ್ ಮಾಡೋಣ. ಸೊ 3 ಜನ ಲಕ್ಕಿ ಪರ್ಸನ್ ಆಗಿದ್ದಾರೆ. ಆ್ಯಂಡ್ ಮುಂದಿನ 4ನೇ ಅದೃಷ್ಟವಂತರನ್ನ ನೋಡೋಣ ಸರ್. ಸೊ 4ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ 1519 1519 ಸೀರೀಸ್ ಫ್ರಮ್ ಡಿ 1519. ವಸಂತು ಫ್ರಮ್ ಹೊಸಪೇಟೆ. ಸೊ ಹೊಸಪೇಟೆ ವಸಂತು. ಸೊ ಕಂಗ್ರ್ಯಾಚುಲೇಷನ್ 4 ಜನರಿಗೂ ಕೂಡ. ಆ್ಯಂಡ್ ಕಾರ್ಯಕ್ರಮ ನೋಡ್ತಾ ಇರುವವರಿಗೆ ಸ್ವಲ್ಪ ನಿರಾಸೆ ಆಗ್ಬೋದು, ನಮ್ಮ ಹೆಸರು ಇನ್ನೂ ಕೂಡ ಬರಲಿಲ್ಲ. 50 ಜನ ಗೋಲ್ಡ್ ರಿಂಗ್ ಆಯಿತು, ಅಲ್ಲೂ ಕೂಡ ನಮ್ಮ ಹೆಸರನ್ನು ಹೇಳಲಿಲ್ಲ ಇವರು. ಆ್ಯಂಡ್ 4 ಜನ ಗೋಲ್ಡ್ ನೆಕ್ಲೆಸನ್ನು ಗೆದ್ದಾಯಿತು, ಇಲ್ಲೂ ಕೂಡ ಇಲ್ಲ. ಸೊ ಅಂಥವ್ರಿಗೆ ಇನ್ನೂ 3 ಆಪ್ಷನ್ ಇದೆ. ಸೊ ನೋಡೋಣ ಸರ್ ನಮ್ಮ ಕಡೆಯಿಂದ. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಶಫಲ್ ಮಾಡೋಣ. ತಮ್ಮ ನಂಬರ್ ಏನಾದರೂ ಭೂಗರ್ಭದಲ್ಲಿ ಇರೋ ಥರ ತುಂಬಾ ಕೆಳಗಿದ್ರೆ ಅದನ್ನು ಮೇಲೆ ತರುವಂಥ ಪ್ರಯತ್ನ. ಓಕೆ, ಸೊ ಮುಂದಿನ ನಂಬರನ್ನು ಚೂಸ್ ಮಾಡೋಣ ಸರ್. 5ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಸೊ 5ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಸೀರೀಸ್ ಫ್ರಮ್ ಎಸ್ ಸೀರೀಸ್ನಿಂದ 3859 3859 3859 ಸೀರೀಸ್ ಫ್ರಮ್ ಎಸ್ ಸೀರೀಸ್ನಿಂದ ಬರ್ತಾ ಇರುವಂಥ ನಂಬರ್ 3859. ಅಯಾನ್. ಸೊ ಅಯಾನ್ ಫ್ರಮ್ ಬಿಸಿ ರೋಡು. ಸೊ ನಮ್ಮ ಮಂಗಳೂರಿನ ನಿಯರೆಸ್ಟ್ ಪ್ಲೇಸಸ್. ಸೊ ಬಿಸಿ ರೋಡ್ನವರು. ಸೊ ಕಂಗ್ರ್ಯಾಚುಲೇಷನ್ 5 ಜನರಿಗೂ ಕೂಡ. ಆ್ಯಂಡ್ ಮುಂದಿನ ಸಂಖ್ಯೆ 6ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಓಕೆ, ಸೊ ಮುಂದಿನ ಸಂಖ್ಯೆ ಸೀರೀಸ್ ಫ್ರಮ್ ಕೆ ಸೀರೀಸ್ನಿಂದ 3938 3938 ಸೀರೀಸ್ ಫ್ರಮ್ ಕೆ 3938 3938 ಸೀರೀಸ್ ಫ್ರಮ್ ಕೆ. 6ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಸುಮಯ್ಯ ಫ್ರಮ್ ಹೊಸಪೇಟೆ. ಸೊ ಹೊಸಪೇಟೆ ಅವರಿಗೆ ಅದೃಷ್ಟ ತುಂಬಾ ಒಳ್ಳೆದಿದೆ ಇವತ್ತು. ಸೊ 2 ಹೊಸಪೇಟೆ ಕಡೆನೇ ಹೋಗ್ತಾ ಇದೆ. ಆ್ಯಂಡ್ ಫೈನಲಿ ಕೊನೆಯ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಯಾರು ಅಂತ ನೋಡೋಣ ಸರ್. ಇಲ್ಲಿ ತನಕ ಚಿನ್ನನೇ ಕಂಡಿಲ್ಲ ಅನ್ನುವಂಥವರಿಗೆ ಚಿನ್ನ ಸಿಗುವಂಥ ಸಮಯ. ಸೊ ಕೊನೆಯ ಅವಕಾಶ. ಸೊ 7ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್ ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ 7ನೇ ಗೋಲ್ಡ್ ನೆಕ್ಲೆಸ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ 2379 2379 ಸೀರೀಸ್ ಫ್ರಮ್ ಜೆ 2379 ನಿಟ್ಟೂರು. ರಾಜ್ ಕಿರಣ್ ಫ್ರಮ್ ನಿಟ್ಟೂರು. ಸೊ ಫೈನಲಿ 7 ಜನ ಗೋಲ್ಡ್ ನೆಕ್ಲೆಸ್ ವಿನ್ನರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ 7 ಜನರಿಗೂ ಕೂಡ. ಆ್ಯಂಡ್ ಡಿಫ್ರೆಂಟ್ ಆಗಿರುವಂತಹ ಸೀರೀಸ್ನ ಮುಖಾಂತರ ಬಹುಮಾನವನ್ನು ಗೆದ್ದಿದ್ದಾರೆ. ಆ್ಯಂಡ್ ಫೈನಲಿ ಈಗ 10 ಜನರಿಗೆ ಹೋಂಡಾ HF 100 ಬೈಕನ್ನು ಗೆಲ್ಲುವಂಥ ಅವಕಾಶ ಇದೆ. ಸೊ ಆ 10 ಜನ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡೋಣ. ಅವರನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಶಫಲ್ ಮಾಡೋಣ.
ಓಕೆ, ಸೊ ಕೊನೆಯದಾಗಿ 10 ಜನ ಹೋಂಡಾ HF100 ಬೈಕನ್ನು ಗೆಲ್ಲುವಂಥ ಅದೃಷ್ಟವಂತರು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಸಮಯ. ಸೊ ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ ಡ್ರಾದಲ್ಲಿ ಸೊ 1,000 ಪೇಮೆಂಟ್ ಮಾಡಿ ಬೈಕನ್ನು ಗೆಲ್ಲುವಂಥ ಅವಕಾಶ. ಸೊ ಯಾರಿಗುಂಟು ಯಾರಿಗೆಲ್ಲ ಗೊತ್ತಿಲ್ಲ, ಬಟ್ ನೋಡೋಣ ಅದೃಷ್ಟವಂತರು ಯಾರು ಅಂತ ಹೇಳಿ. ಸೊ ಮೊದಲ ಲಕ್ಕಿ ಪರ್ಸನ್ ಅನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂತಹ ಅತಿಥಿ ಸೊ ನಾಗರಾಜ್ ಬಂಟ್ವಾಳ ಸೊ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ 10 ಜನರಲ್ಲಿ ಒಂದು 5 ಜನರನ್ನು ಅವ್ರು ಚೂಸ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಮೊದಲ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ ಸರ್. ಶಫಲ್ ಮಾಡ್ತಾ ಕ್ಯಾಮ್ರಾ ನೋಡಿ, ಮುಂದ್ಗಡೆ ನೋಡ್ತಾ. ಓಕೆ, ಎಸ್, ಕ್ಯಾಮ್ರಾ ನೋಡ್ತಾ ಶಫಲ್ ಮಾಡ್ತಾ ಒಂದು ಓಕೆ, ಮುಂದ್ಗಡೆ ನೋಡಿ. ಸೊ ಯಾವುದಾದ್ರೂ ಒಂದು ನಂಬರ್ ಚೂಸ್ ಮಾಡಿ, ಮುಂದ್ಗಡೆ ನೋಡ್ತಾ. ಎಸ್ ಎಸ್, ತೆಗಿರಿ. ತೆಗಿರಿ. ಓಕೆ, ಸೊ ಮೊದಲ ನಂಬರ್ ಹೋಂಡಾ HF100 ಬೈಕ್ ಗೆದ್ದಿರುವಂತಹ ಲಕ್ಕಿ ಪರ್ಸನ್. ಸೊ ಸೀರೀಸ್ ಫ್ರಮ್ ವಿ ಸೀರೀಸ್ನಿಂದ 5379 5379 5379. ಸೊ ಮೊದಲ ಲಕ್ಕಿ ನಂಬರ್ ಅಂಡ್ ಮೊದಲ ಲಕ್ಕಿ ಪರ್ಸನ್ ಇಸ್ಮಾಯಿಲ್ ಫ್ರಮ್ ಮ್ಯಾಂಗ್ಳೂರು. ಸೊ ಕಂಗ್ರ್ಯಾಚುಲೇಷನ್, ಮೊದಲ ಲಕ್ಕಿ ಪರ್ಸನ್ ಆಗಿ ಬೈಕನ್ನು ಗೆದ್ದಿದ್ದೀರಾ, ಹೋಂಡಾ HF ಬೈಕ್. ಅಂಡ್ ಎರಡನೇ ಲಕ್ಕಿ ಪರ್ಸನ್ ನೋಡೋಣ ಸರ್. ಎಸ್, ಸೊ ಎರಡನೇ ಹೋಂಡಾ HF100 ಬೈಕನ್ನು ಗೆಲ್ಲುವಂತಹ ಅದೃಷ್ಟವಂತರು. ಸೊ ಸೀರೀಸ್ ಫ್ರಮ್ ಡಿ ಸೀರೀಸ್ನಿಂದ 6853 6853 6853 6853. ಸೊ ಎರಡನೇ ಅದೃಷ್ಟವಂತರು ಹೋಂಡಾ ಬೈಕನ್ನು ಗೆಲ್ಲುವಂಥವರು ದಿವಾಕರ್ ಪ್ರಶಾಂತ್ ಫ್ರಮ್ ಮ್ಯಾಂಗ್ಳೂರ್. ಸೊ ಕಂಗ್ರ್ಯಾಚುಲೇಷನ್ ದಿವಾಕರ್ ಅವರಿಗೆ. ಸೊ ಮುಂದಿನ ಮೂರನೇ ಅದೃಷ್ಟದ ಸಂಖ್ಯೆಯನ್ನು ಗಮನಿಸೋಣ. ಓಕೆ, ಮೂರನೇ ಅದೃಷ್ಟ ಯಾರಿಗೆ ಹೋಗುತ್ತೆ? ಓಕೆ, ಸೊ ಸೀರೀಸ್ ಫ್ರಮ್ ಎ ಸೀರೀಸ್ನಿಂದ 5448 5448 5448 ಸೀರೀಸ್ ಫ್ರಮ್ ಎ. ಮೂರನೇ HF ಹೋಂಡಾ ಬೈಕ್ ವಿನ್ನರ್ 5448 ಸೀರೀಸ್ ಫ್ರಮ್ ಎ, ಜನಾರ್ದನ ಪಂಪ್ವೆಲ್. ಓಕೆ, ಸೊ ಮಂಗಳೂರು ಅವರೇ. ಸೊ ಜನಾರ್ದನ್, ಸೊ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಮುಂದಿನ 4ನೇ ಅದೃಷ್ಟದ ಪರೀಕ್ಷೆ ಮಾಡೋಣ. ಸೊ ಇವತ್ತಿನ ಡ್ರಾದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಬಹುಮಾನವನ್ನು ಗೆಲ್ಲುವಂಥ ಅವಕಾಶಗಳು ಸಿಕ್ಕಿದೆ. ಅದು ಹೊಸಪೇಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕಾಪು. ಆ್ಯಂಡ್ ಮುಂದಿನ ಸಂಖ್ಯೆ ಸೊ ಸೀರೀಸ್ ಫ್ರಮ್ ಎಸ್ ಸೀರೀಸ್ನಿಂದ 5560 5560 5560 5560 ಕುಮ್ರಾ. ಸೊ ಮನ್ಸಿಲ್ ಕುಮ್ರಾ ಫ್ರಮ್ ಪುತ್ತೂರು. ಸೊ ಕಂಗ್ರ್ಯಾಚುಲೇಷನ್ 4 ಜನರಿಗೂ ಕೂಡ. ಅಂಡ್ ಮುಂದಿನ 5ನೇ ಅದೃಷ್ಟದ ಸಂಖ್ಯೆ ಓಕೆ, ಸೊ ಮುಂದಿನ ಅದೃಷ್ಟದ ಸಂಖ್ಯೆ ಸೊ ಸೀರೀಸ್ ಫ್ರಮ್ ಆರ್ ಸೀರೀಸ್ನಿಂದ 1197 1197 1197 1197 ಸೀರೀಸ್ ಫ್ರಮ್ ಆರ್. ಸೊ ರೋಹಿತ್ ಫ್ರಮ್ ಬಾಕ್ರಬೈಲ್, ಸಾಲತ್ತೂರು ಬಾಕ್ರಬೈಲ್. ಎಸ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್, ನಾಗರಾಜ್ ಅವರು ಚೂಸ್ ಮಾಡಿರುವಂಥ 5 ನಂಬರ್ಗಳು ಕೂಡ ಡಿಫ್ರೆಂಟ್ ಸೀರೀಸ್ನಿಂದ ಬಂದಿರುವಂಥ ನಂಬರ್ಗಳಾಗಿದೆ. ಆ್ಯಂಡ್ ಮುಂದಿನ ಕೊನೆಯ 5 ಜನರನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ನೆಕ್ಸ್ಟ್ ಅತಿಥಿಯನ್ನು ವೆಲ್ಕಮ್ ಮಾಡ್ತಾರೆ. ಓಕೆ, ಸೊ ವಿಷನ್ ಇಂಡಿಯಾ ಸೀಸನ್ 2ರ 10ನೇ ತಿಂಗಳ ಡ್ರಾದಲ್ಲಿ ಕೊನೆಯ 5 ಬಹುಮಾನಗಳು ಪೆಂಡಿಂಗ್ ಉಳಿದಿರುವಂಥದ್ದು. ಅದು ಹೋಂಡಾ HF ಬೈಕ್. ಸೊ ಟ್ರಾಫಿಕ್ನಿಂದ ತುಂಬಿರುವಂತಹ ಈ ಮಂಗಳೂರಲ್ಲಿ
ತುಂಬಾ ಈಸಿಯೆಸ್ಟ್ ಆಗಿ ಹೋಗೋದಕ್ಕೂ ಮತ್ತು ನಮ್ಮ ಬಜೆಟ್ಗೆ ಅನುಕೂಲವಾಗಿ ತುಂಬಾ ಮೈಲೇಜ್ ಇರುವಂಥ ಬೈಕ್ಗಳಲ್ಲೂ ಕೂಡ ಒಂದಾಗಿರುವಂಥ ಹೋಂಡಾ HF100. ಸೊ ಈ ಬಹುಮಾನ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ನೋಡುವಂಥ ಸಮಯ. ಸೊ ಮುಂದಿನ 5 ಜನ ಅದೃಷ್ಟವಂತರನ್ನು ಚೂಸ್ ಮಾಡೋದಕ್ಕೆ ನಮ್ಮ ಜೊತೆ ಇರುವಂಥ ಅತಿಥಿ ಹುಸೈನ್ ಅವರಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕೊನೆಯ 5 ಜನ ಲಕ್ಕಿ ಪರ್ಸನ್ಸ್ಗಳು ಯಾರು ಅನ್ನುವಂಥದ್ದನ್ನು ನೋಡುವಂತಹ ಟೈಮ್ ಬಂದಿದೆ. ಓಕೆ ಹುಸೇನ್ ಅವರೇ, ಸೊ ಒನ್ಸ್ ಅಗೇನ್ ಶಫಲ್ ಮಾಡೋಣ. ಓಕೆ, ಸೊ ಮುಂದ್ಗಡೆ ನೋಡಿ ಸರ್, ವಿಡಿಯೋ ಮುಂದ್ಗಡೆ ನೋಡ್ತಾ. ಓಕೆ, ಎಸ್, ಯಾವುದೇ ಕಾಯಿನ್ ಕೈಯಲ್ಲಿಲ್ಲ. ಸೊ ಮುಂದ್ಗಡೆ ಕ್ಯಾಮರಾವನ್ನು ನೋಡ್ತಾ ಒಂದು ಕಾಯಿನನ್ನು ಚೂಸ್ ಮಾಡಿ. ಎಸ್, ಸೊ 6ನೇ ಹೋಂಡಾ ಬೈಕ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಎ ಸೀರೀಸ್ನಿಂದ 3842 3842 3842 ಸೀರೀಸ್ ಫ್ರಮ್ ಎ 3842 ಅನೀಫ್ ಫ್ರಮ್ ಬೋಂದೇಲ್, ಸೊ ಮ್ಯಾಂಗ್ಳೂರ್. ಸೊ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಮುಂದಿನ 7ನೇ ಅದೃಷ್ಟದ ಸಂಖ್ಯೆ 7ನೇ ಹೋಂಡಾ HF100 ಬೈಕ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಎ 3473 3473 ಸೀರೀಸ್ ಫ್ರಮ್ ಎ 3473. ಸೊ ಅರುಣ್ ಕುಮಾರ್ ಮ್ಯಾಂಗ್ಳೂರ್. ಸೊ 7ನೇ ಅದೃಷ್ಟವಂತರು. ಸೊ ಕಂಗ್ರ್ಯಾಚುಲೇಷನ್. ಒನ್ಸ್ ಅಗೇನ್ ಶಫಲ್ ಮಾಡ್ತಾ ತೆಗೀರಿ ಸರ್. ಸೊ ಮುಂದ್ಗಡೆ ನೋಡಿ. ಎಸ್, ಜಸ್ಟ್ ಶಫಲ್ ಮಾಡಿ ಕಾಯಿನ್ ಪಿಕ್ ಮಾಡೋದು. ಓಕೆ, ಸೊ ಮುಂದ್ಗಡೆ ನೋಡ್ತಾ ಒಂದು ಕಾಯಿನ್ ಪಿಕ್ ಮಾಡಿ. ಸೊ 8ನೇ ಅದೃಷ್ಟದ ಸಂಖ್ಯೆ. ಸೊ ಸೀರೀಸ್ ಫ್ರಮ್ ಜೆ ಸೀರೀಸ್ನಿಂದ 0914 0914 0914 ಸೀರೀಸ್ ಫ್ರಮ್ ಜೆ. ಇರಾಮ್ ಭಟ್ಕಳ. ಓಕೆ, ಸೊ ಭಟ್ಕಳದವರು ಇರಾಮ್. ಸೊ ಕಂಗ್ರ್ಯಾಚುಲೇಷನ್ ಸರ್. ಆ್ಯಂಡ್ ಫೈನಲಿ 2 ಜನ ಅದೃಷ್ಟವಂತರು ಮಾತ್ರ ಪೆಂಡಿಂಗ್ ಉಳಿದಿರುವಂಥದ್ದು. ಇವತ್ತಿನ ಈ ಒಂದು ಡ್ರಾದಲ್ಲಿ ಯಾರು ಬಹುಮಾನವನ್ನು ಗೆಲ್ತಾರೆ ಅಂತ ನೋಡೋಣ. ಎಸ್ ಸರ್, ಮುಂದುಗಡೆ ನೋಡ್ತಾ. ಸೊ ಫೈನಲಿ 9ನೇ ಹೋಂಡಾ HF ಬೈಕ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಎ ಸೀರೀಸ್ನಿಂದ 2578 2578 2578 ಸೀರೀಸ್ ಫ್ರಮ್ ಎ. ಸೊ ಇವರ ಹೆಸರು ಇಬ್ಬಾ ಬಪ್ಪಳಿಗೆ. ಓಕೆ, ಸೊ ಫೈನಲಿ ಕೊನೆಯ ಲಕ್ಕಿ ನಂಬರ್. ಸೊ ಕೊನೆಯ ಅದೃಷ್ಟವಂತರು 10ನೇ ಹೋಂಡಾ ಬೈಕ್ ವಿನ್ನರ್. ಸೊ ಸೀರೀಸ್ ಫ್ರಮ್ ಎಸ್ ಸೀರೀಸ್ನಿಂದ 6439 6439 6439 ಸೀರೀಸ್ ಫ್ರಮ್ ಎ ಸೀರೀಸ್ ಸೀರೀಸ್ ಫ್ರಮ್ ಎಸ್ ಸೀರೀಸ್ ಫ್ರಮ್ ಎಸ್ 6439 ಅಶ್ವಿನಿ ಫ್ರಮ್ ಬ್ಯಾಂಗ್ಳೂರ್. ಸೊ 10 ಜನ ಹೋಂಡಾ HF ಬೈಕನ್ನು ಗೆದ್ದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಆ್ಯಂಡ್ ಫೈನಲಿ ಇವತ್ತಿನ ಡ್ರಾದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ 50 ಜನ ಗೋಲ್ಡ್ ರಿಂಗ್ ವಿಜೇತರಾದರು. 7 ಜನ 70,000 ಮೌಲ್ಯದ 7 ಜನರಿಗೆ ಗೋಲ್ಡ್ ನೆಕ್ಲೆಸನ್ನು ಗೆಲ್ಲುವಂಥ ಅವಕಾಶಗಳು ಸಿಕ್ತು. ಆ್ಯಂಡ್ 10 ಜನರಿಗೆ ಹೋಂಡಾ HF100 ಬೈಕನ್ನು ಗೆಲ್ಲುವಂಥ ಅವಕಾಶಗಳು ಸಿಕ್ತು. ಸೊ ಮುಂದಿನ ತಿಂಗಳಲ್ಲಿ ಇದೇ ಥರ 15ನೇ ತಾರೀಕು ಮತ್ತೆ ನೀವು ಭೇಟಿಯಾಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ತಮ್ಮ ಬಳಿ ಹೇಳುವಂಥದ್ದಿಷ್ಟೇ, ತಮ್ಮ ಪೇಮೆಂಟನ್ನು ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಅದರಿಂದ ಗೋಲ್ಡ್ ರಿಂಗನ್ನು ಗೆಲ್ಲುವಂಥ ಅವಕಾಶಗಳು ಕೂಡ ತಮಗೆ ಸಿಗುತ್ತೆ. ಆ್ಯಂಡ್ ಯಾವುದೇ ಬಹುಮಾನವನ್ನು ತಾವು ಗೆದ್ದಂಥ ಸಮಯದಲ್ಲಿ ತಮಗೆ ಟ್ಯಾಕ್ಸ್ಗಳೇನಿದೆ, ಸರ್ಕಾರಿ ತೆರಿಗೆಗಳೇನಿದೆ ಅದನ್ನು ತಾವೇ ಭರಿಸಬೇಕಾಗುತ್ತೆ. ಇದು ಕಂಪನಿಯಿಂದ ಮೊದಲಿಗೂ ಕೂಡ ಇರುವಂಥ ನಿಯಮ. ಸೊ ಅದನ್ನು ಮತ್ತೊಮ್ಮೆ ತಮ್ಮ ಬಳಿ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಲಕ್ಕಿ ಅದೃಷ್ಟದ ಸಮಯ. ಸೊ ಮುಂದಿನ ತಿಂಗಳು 15ನೇ ತಾರೀಕಿಗೆ ಮತ್ತೆ ಭೇಟಿಯಾಗೋಣ. ಚಟಾ, ಬೈ ಬಾಯ್, ಟೇಕ್ ಕೇರ್.